ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೋಜಾ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಈಸಿಯಾದಂಥ ಫೇಸ್ ಪ್ಯಾಕ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಚರ್ಮ ಕ್ಲಿಯರ್ ಆಗಿ ಹಾಗೆ ಬ್ರೈಟ್ ಆಗಿ ರೇಡಿಯಂಟ್ ಆದ ಚರ್ಮನ ನಿಮ್ಮದಾಗಿಸ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ನಾನು ಈ ಫೇಸ್ ಪ್ಯಾಕಿಗೆ ಓನ್ಲಿ ಒನ್ ಇಂಗ್ರೀಡಿಯೆಂಟ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಈ ಫೇಸ್ ಪ್ಯಾಕ್ನ ನೀವು ವಾರದಲ್ಲಿ 2 ಬಾರಿ ಅಪ್ಲೈ ಮಾಡೋದ್ರಿಂದ, ಮಂತ್ಲಿ ನೀವು 8 ಟೈಮ್ಸ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಇದು 100% ರಿಸಲ್ಟ್ನ ಸಹ ಕೊಡುತ್ತೆ. ಅದನ್ನು ಹೇಗೆ ಅಂತೇಳಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಮೊದಲು ನೀವೇ ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಈ ಫೇಸ್ ಪ್ಯಾಕ್ ಮಾಡಲಿಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ 2 ಸ್ಪೂನಷ್ಟು ಅಕ್ಕಿನ 2-3 ಟೈಮ್ಸ್ ನೀಟಾಗಿ ವಾಶ್ ಮಾಡಿ, ಅದನ್ನು ನಾನು ಅಕ್ಕಿನ ನೀರು ಹಾಕಿಬಿಟ್ಟು 2 ಗಂಟೆಗಳ ಕಾಲ ನಾನು ನೆನೆಸಿಟ್ಟಿದ್ದೀನಿ. ಆ ನೀರನ್ನ ನಾನು ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಅದಕ್ಕೆ ಆ್ಯಡ್ ಮಾಡಿಕೊಂಡು ನಾನು ಇದನ್ನು ಫೇಸ್ ಥರ ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹಾಕ್ಕೊಂಡಿರುವಂಥ ನೀರು ಏನಾದರೂ ವೇರಿಯೇಷನ್ ಆಗಿ ಜಾಸ್ತಿ ಆಯಿತು ಅಂದರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ಥರ ನಾನು ಪೇಸ್ಟ್ ರೀತಿಲ್ಲ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಾವು ಅಕ್ಕಿ ನೆನೆಸಿರುವಂಥ ಅಕ್ಕಿ ನೀರಿದೆಯಲ್ಲ, ಅದರಲ್ಲಿ ಮಿನರಲ್ಲು, ಅಮಿನೋ ಆ್ಯಸಿಡ್ ಹಾಗೆ ವಿಟಮಿನ್ಸು ಹೆಚ್ಚಾಗಿರೋದ್ರಿಂದ ನಮ್ಮ ಫೇಸಿಗೆ ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ. ಹಾಗೆ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಯಾವುದೇ ರೀತಿಯ ಮಾಯ್ಶ್ಚರೈಸರ್ಡ್ ಕ್ರೀಮ್ ಆಗಿರ್ಬೋದು, ಯಾವುದೇ ರೀತಿಯ ಕ್ರೀಮ್ನ ಫೇಸ್ಗೆ ಅಪ್ಲೈ ಮಾಡಿದ್ದೆ ಆದಲ್ಲಿ ನಾವು ಮೊದಲಿಗೆ ಫೇಸ್ನ ನೀಟಾಗಿ ವಾಟರಲ್ಲಿ ಕ್ಲೆನ್ಸಿಂಗ್ ಮಾಡಿ, ಅದಾದ ನಂತರ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ನಾವು ಯೂಸ್ ಮಾಡಿದಂಥ ಅಕ್ಕಿ ನೀರು ತುಂಬ ಎಫೆಕ್ಟಿವ್ ಆಗಿ ನಮಗೆ ಫೇಸ್ಗೆ ರೇಡಿಯಂಟ್ ಆಗಿ ಬ್ರೈಟನ್ ಸ್ಕಿನ್ನ ಕೊಡುತ್ತೆ. ನಾವು ಯಾವುದೇ ರೀತಿಯ ಫೇಸ್ ಪ್ಯಾಕ್ ಹಾಕದೇನೆ ನಾವು ಅಕ್ಕಿ ನೆನೆಸಿಟ್ಟಂತಹ ನೀರಿನಲ್ಲಿ ಫೇಸ್ ವಾಶ್ ಮಾಡೋದ್ರಿಂದಲೂ ನಮಗೆ ಗ್ಲೋಯಿಂಗ್ ಸ್ಕಿನ್ ಕೂಡ ಸಿಗುತ್ತೆ. ನಾನು ಈ ಫೇಸ್ ಪ್ಯಾಕ್ನ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ನ ಕತ್ತಿನ ಭಾಗಕ್ಕೆ ಹಾಗೂ ಹಿಂದೆ ಕತ್ತಿನ ಭಾಗಕ್ಕೂ ಸಹ ಇದನ್ನು ಅಪ್ಲೈ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಫೇಸ್ನ ಅಪ್ಲೈ ಮಾಡಿಕೊಂಡ ನಂತರ ಇದನ್ನು ನಾವು 15ರಿಂದ 20 ನಿಮಿಷಗಳ ಕಾಲ ನಾವು ಅದನ್ನು ಹಾಗೆ ಬಿಡಬೇಕಾಗುತ್ತೆ. ಈ ಫೇಸ್ ಪ್ಯಾಕ್ನ ಎಲ್ಲ ಥರದ ಅಂದರೆ ಆಯಿಲ್ ಸ್ಕಿನ್ನು, ಡ್ರೈ ಸ್ಕಿನ್ ಇರೋರು ಸಹ ಇದನ್ನು ಯೂಸ್ ಮಾಡ್ಬೋದು. ತುಂಬ ಒಳ್ಳೆ ರಿಸಲ್ಟ್ನ ಸಹ ಕೊಡುತ್ತೆ. ಹಾಗೆ ಈಗ ದಸರಾ ಹಬ್ಬ ಕೂಡ ಬರ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಆ ದಸರಾ ಹಬ್ಬಕ್ಕೆ ನಾವು ಈ ರೀತಿ ಫೇಸ್ ಪ್ಯಾಕ್ನ ಯೂಸ್ ಮಾಡಿ ನಾವು ರೇಡಿಯಂಟೆಂಟ್ ಆದ ಬ್ರೈಟನ್ಡ್ ಸ್ಕಿನ್ನ ನಾವು ಅಬ್ಸರ್ವ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈಗ ನಾನು ಈ ಥರ ನೀಟಾಗಿ ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಾವು ಏನು ಅಕ್ಕಿ ನೀರಿದೆಯಲ್ಲ, ನೆನೆಸಿರುವಂಥ ಅಕ್ಕಿ ನೀರನ್ನ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. 1 ವಾರದ ತನಕ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲ ಅಂದಲ್ಲಿ ನಾವು ಫ್ರಿಡ್ಜ್ ಏನಾದರೂ ಇದ್ದರೆ ಅದನ್ನು ಅಲ್ಲಿನೂ ಸಹ ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲ ಅದಲ್ಲಿ ಅಕ್ಕಿ ನೀರನ್ನ ನಾವು ಐಸ್ ಕ್ಯೂಬ್ ಥರ ನಾವು ಯೂಸ್ ಮಾಡಿ ಒಂದು ಕಾಟನ್ ಬಟ್ಟೆ ಒಳಗಡೆ ಹಾಕಿ ನಾವು ಸ್ಕಿನ್ ಮೇಲೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡ್ಕೊಳ್ಳೋದ್ರಿಂದಲೂ ಸ್ಕಿನ್ ಒಳ್ಳೆ ಗ್ಲೋ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ನೀಟಾಗಿ ಅಪ್ಲೈ ಮಾಡಿದ ನಂತರ ನಾನು ಇದನ್ನು 15ರಿಂದ 25 ನಿಮಿಷಗಳ ಕಾಲ ನಾನು ಹಾಗೆ ಇದನ್ನು ಆರಲಿಕ್ಕೆ ಬಿಡ್ತೇನೆ. ಹಾಗೆ ಫ್ರೆಂಡ್ಸ್, ಇದು ಆರಿದ ನಂತರ ನಾನು ನೋಡಿ ಇವಾಗ ಇದು ಚೆನ್ನಾಗಿ ಆರ್ಕೊಂಡಿದೆ. ಈಗ ನಾನು ಇದನ್ನು ನಾವೇನು ಅಕ್ಕಿ ನೀರಿಂದು ಸ್ವಲ್ಪ ಅಕ್ಕಿ ನೀರು ಎತ್ತಿಟ್ಟಿದ್ವಲ್ಲ, ಆ ಅಕ್ಕಿ ನೀರನ್ನ ಸ್ವಲ್ಪ ಇದಕ್ಕೆ ಕೈಗೆ ವೆಟ್ ಮಾಡಿ, ಹಾಗೆ ನಾವು ಇದಕ್ಕೂ ಸಹ ವೆಟ್ ಮಾಡಿ ಏನು ಒಣಗಿದೆಯಲ್ಲ ಆ ಹಿಟ್ಟನ್ನೆಲ್ಲ ನಾವು ನೀಟಾಗಿ ನಾವು ಇದನ್ನು ರಿಮೂವ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾವು ಈ ಥರ ರಿಮೂವ್ ಮಾಡ್ಕೊಳ್ಳುವಾಗ ನಾವು ಮಸಾಜ್ ಮಾಡಿದಾಗುತ್ತೆ ಚರ್ಮದ ಮೇಲೆ. ಆವಾಗ ಚರ್ಮ ನಮಗೆ ಕಾಂತಿಯುತವಾಗಿ ಸಹ ನಮಗೆ ಸಿಗುತ್ತೆ. ನೋಡಿ, ಈ ಥರ ನಾನು ನೀಟಾಗಿ ವೆಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇದನ್ನು ಸರ್ಕ್ಯುಲರ್ ಶೇಪಲ್ಲೂ ನಾವು ಇದನ್ನು ನೀಟಾಗಿ ಮಸಾಜ್ ಮಾಡ್ಕೋಬೋದು. ಹಾಗೆ ಫ್ರೆಂಡ್ಸ್, ನಾವು ಅಕ್ಕಿ ನೀರಿಂದ
ಏರ್ ವಾಶ್ ಮಾಡೋದ್ರಿಂದಲೂ ಒಳ್ಳೆ ಏರ್ ಗ್ರೋತ್ ಆಗುತ್ತೆ. ನೋಡಿ ಇವಾಗ ನೆಕ್ ಹತ್ರನೂ ಸಹ ನಾನು ಈ ಥರ ನೀಟಾಗಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಸ್ಕ್ರಬ್ ಮಾಡ್ಕೊಂಡಿದ್ದ ನಂತರ ಇದನ್ನು ನಾನು ನಾರ್ಮಲ್ ವಾಟರಲ್ಲಿ ಫೇಶ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಸ್ಕಿನ್ನು ಮುಂಚೆಗಿಂತಲೂ ಬ್ರೈಟ್ ಆಗಿದೆ. ನಿಮಗೆ ಇಲ್ಲೇ ಬೇಗನೆ ರಿಸಲ್ಟ್ ಸಹ ಸಿಗುತ್ತೆ, ನೀವು ನೋಡ್ಬೋದು. ಹಾಗೆ ಸ್ಕಿನ್ನು ಸಹ ಸ್ಮೂತ್ ಆಗಿರುತ್ತೆ. ಹಾಗೆ ಫ್ರೆಂಡ್ಸ್, ನೀವು ಒಮ್ಮೆ ಈ ಫೇಸ್ ಪ್ಯಾಕ್ನ ಟ್ರೈ ಮಾಡಿ. ಈ ದಸರಾ ಹಬ್ಬಕ್ಕೆ ರೇಡಿಯಂಟೆಂಟ್ ಆದ ಬ್ರೈಟನ್ಡ್ ಸ್ಕಿನ್ನ ನಿಮ್ಮದಾಗಿಸ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಆ್ಯಂಡ್ ಮತ್ತು ಸ್ಕಿನ್ನು ಹೀಗೆ ಮುಟ್ಟಿದ್ರೆ ತುಂಬ ಸಾಫ್ಟ್ ಅಂತ ಫೀಲ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ನೀವು ಒಮ್ಮೆ ಈ ಫೇಸ್ ಪ್ಯಾಕ್ನ ಟ್ರೈ ಮಾಡಿ. ಮರಿದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ರಿಸಲ್ಟ್ ಹೇಗಿತ್ತು ಅಂತೇಳಿ. ಹಾಗೆ ಫ್ರೆಂಡ್ಸ್, ನೀವು ಇದನ್ನು ಅಪ್ಲೈ ಮಾಡಿ ಫೇಸ್ ವಾಶ್ ಆದ ನಂತರ ನೀವು ಮಾಯ್ಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಇವಾಗ ದಸರಾ ಹಬ್ಬ ಕೂಡ ಬರ್ತಾ ಇದೆ. ಹಬ್ಬ ಬರೋಷ್ಟರಲ್ಲಿ ನಿಮ್ಮ ಸ್ಕಿನ್ ರೇಡಿಯಂಟ್ ಆಗಿ ಬ್ರೈಟನ್ಡ್ ಸ್ಕಿನ್ ಮಾಡಲಿಕ್ಕೆ ನೀವು ಈ ಫೇಸ್ ಪ್ಯಾಕ್ನ ಯೂಸ್ ಮಾಡಿ ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್, ನಾನು ಇದೇ ರೀತಿ ಬೇರೆ ವಿಡಿಯೋಗಳೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ನಿಮ್ಗೆಲ್ರಿಗೂ ಬಾಯ್, ಟೇಕ್ ಕೇರ್.